ಸಂಗಮೇಶ್ ಬ್ರೋ ವೆಲ್ಕಮ್ ಲೈಡು. ಔಟ್ ಆಯ್ತಾ? ಏನು ತಿಂದ್ರಿ ಮಧ್ಯಾಹ್ನ? ಅದತ್ತೆಂತ? ನಮಗೆ ಇವತ್ತು ಬೆಂಡೆಕಾಯಿ ಪಲ್ಯ ಇತ್ತು, ಊಟ ಆಯ್ತು ನಮ್ಮದು. ಮೆಚ್ಚುಗೆ ಕೊಟ್ಟಾಗಿದೆ ಸಹೋದರಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಬ್ರೋ. ನಾಗೇಶ್ ಪೂಜಾರಿ ಬಂದರು. ಹಾಯ್ 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 ಸಿಸ್ಟರ್ ಅಂತ ಹೇಳ್ತಿದ್ದಾರೆ. ಹಾಯ್, ವೆಲ್ಕಮ್ ಟು ಲೈವ್. ಹಾಗೆ ಒಂದು ಲೈಕ್ ಮಾಡಿ. ಹೌದಾ? ಹಾಂ ಹಾಂ, ರೈಸ್ ಸೂಪ್ ಸಿಸ್ಟರ್ ಅಂತ ಹೇಳ್ತಿದ್ದೆ. ಮತ್ತೆ ವಿಶೇಷ ಎಲ್ಲ ಸಂಗಮೇಶ್ ಬ್ರೋದು? ಮಳೆ ಎಲ್ಲ ಬರ್ತಾ ಇದೆಯಾ? ಸೂಪರ್ ಲೈವ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ನೀವು ಲೈವ್ ಮಾಡಲ್ವಾ ಬ್ರೋ? ಬ್ಯೂಟಿಫುಲ್. ಥ್ಯಾಂಕ್ ಯು ಬ್ರೋ. ಲೈವ್ ಬರೋದಿಲ್ವಾ ನೀವು? SJ ಫ್ಯಾಮಿಲಿ ಕನ್ನಡ ತುಳು ಬ್ಲಾಗ್ ಲೈವ್ ನೋಡ್ತಿರುವವರಿಗೆ ಸ್ವಾಗತ. ವಿಶೇಷ ಎಂತ ಇಲ್ಲ ಸಹೋದರಿ. ಹೌದಾ? ವಿಶೇಷವತೆ ಏನಿಲ್ಲ ಅಲ್ಲ ಈಗಾದ್ರೆ ಸಹ. ಹಬ್ಬ ಏನಾದರೂ ಇದ್ರೆ ವಿಶೇಷ. ನಾನು ಲೈವ್ ಮಾಡ್ತೀನಿ, ಆದರೆ ಯಾರು ಬರಲ್ಲ, ಏನು ಮಾಡೋದು ಸಹೋದರಿ? ಹೌದಾ? ನೀವು ಲೈವ್ ಆಗುವಾಗ ನಾನು ಒಮ್ಮೊಮ್ಮೆ ಬ್ಲಾಗ್ ನೋಡ್ತಾ ಇದ್ರೆ ಬರ್ತಿದ್ದೆ. ಮತ್ತೆ ನೋಡುವ. ಇನ್ನು ನೀವು ಎಷ್ಟು ಗಂಟೆಗೆ ಲೈವ್ಗೆ ಇರೋದು, ಜಾಯ್ನ್ ಆಗೋದು ಬ್ರೋ? SJ ಫ್ಯಾಮಿಲಿ ಏರ್ ಮತ್ತೆ ಲೈವ್ ತಗೊಂಡುಲ್ಲಾರ ಆಗ್ಲಿಗೆ ಥ್ಯಾಂಕ್ ಯು ಸೋ ಮಚ್. ಮುಂಚೆನೇ ಒಂದು ಲೈಕ್ ಮಂತುಲೆ, ಚಾನಲ್ ಫಸ್ಟ್ ಟೈಮ್ ತಗೊಂತಾರೆ ನಮಗೆ ಸಬ್ಸ್ಕ್ರೈಬ್ ಮಂತ್ಲೆ, ಕಮೆಂಟ್ ಮಂತ್ಲೆ ಆ್ಯಂಡ್ ಇವನಸ್ ಮಾತಾಡ್ನಲ್ಲ. ಒಂದು 1/4 ಗಂಟೆ 20 ನಿಮಿಷ ಲೈವ್ ಇರುವ ಅಂತ ಹೇಳಿ ಬಂದದ್ದು. ಯಾರೆಲ್ಲ ಲೈವಲ್ಲಿ ಇದ್ದೀರಾ ಅವರೊಂದು ಲೈಕ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹಲೋ ಸಂಗಮೇಶ್ ಬ್ರದರ್, ಊಟ ಆಯ್ತಾ ಅಂತ ಕೇಳ್ತಿದ್ದಾರೆ ನಾಗೇಶ್ ಪೂಜಾರಿ ಅವರು. ಸಂಗಮೇಶ್ ಅಣ್ಣನಿಗೆ ಯಾರೂ ದೇವರೇ ಇಲ್ಲ ಎಂದು ಹೇಳುತ್ತಾರೋ ಅವರಿಗೆ ಕೆಟ್ಟ ಕಷ್ಟ. ದರ್ ಇಸ್ ಗಾಡ್, ಸೇ ದೇರ್ ಗಾಡ್. ಇಲ್ಲಪ್ಪ, ದೇವರು ಹೌದು, ಇದು ಸರಿ ಹೇಳಿದ್ದು ಕವನ. ಅಂತ ಹೇಳಿದ್ರೆ ದೇವರು ಇಲ್ಲ ಅಂತ ಹೇಳೋದಲ್ಲ. ದೇವರು ನಮಗೆ ನಾವೇನಾದರೂ ಒಂದು ಇದು ಆಗುವಾಗ, ನಮ್ಗೆ ಏನಾದರೂ ಒಂದು ಕಷ್ಟದಲ್ಲಿ ಇರುವಾಗ ಯಾರಾದರೂ ಬಂದು ಒಂದು ಹೆಲ್ಪ್ ಮಾಡ್ತಾರಲ್ಲ, ಅದು ದೇವರ ಸಹಾಯದಿಂದಲೇ ಆಗೋದು ಅಂತ ಎಣಿಸುದು ನಾನು. ನಿಜ ಅಲ್ವಾ ಬ್ರೋ? ನಮ್ಮಲ್ಲಿ ಕೈಯಲ್ಲಿ ಏನು ಇರುವುದಿಲ್ಲ, ಯಾರಾದರೂ ಬಂದು ಹೆಲ್ಪ್ ಮಾಡ್ತಾರೆ ನಮ್ಗೆ ಏನಾದರೂ ಇದ್ದ, ಅದು ದೇವರದಿಂದಲೇ ಒಂದು ದಯೆ ಅಂತ ಹೇಳುದು ನಾನು. ಲೈವಲ್ಲಿ ಯಾರಿದ್ದೀರಾ ಅವರೊಂದು ಕಮೆಂಟ್ ಮಾಡಿ. ಯಾರಾದರೂ ಬಂದು ಕೆಟ್ಟದ್ದು ಕೂಡ ಮಾಡುತ್ತಾರಲ್ಲ ಸಹೋದರಿ. ಕೆಟ್ಟದ್ದು ಮಾಡುವವರು ತುಂಬ ಮಂದಿ ಇದ್ರೆ, ಕೆಟ್ಟದ್ದು ಮಾಡುವವರು ತುಂಬ ಮಂದಿ ಇರ್ತಾರೆ, ಆದರೆ ಒಳ್ಳೇದು ಮಾಡಲಿಕ್ಕೆ ಒಬ್ಬರೇ ಸಾಕು, ಅದೇ ಭಗವಂತ. ಅವರು ಯಾವತ್ತೂ ಕೈ ಬಿಡುವುದಿಲ್ಲ. ನಾವು ಎಲ್ಲಿ ನೋಡಬೇಕಾದ್ರೆ ನೀವು, ನಾವೀಗ ಏನಾದರೂ ಹೇಳುದು ಒಂದು, ಈಗ ನೋಡಿ ನಾವೊಂದು, ಈಗ ನಾವು ಪದಾರ್ಥ ಮಾಡ್ತೇವೆ, ಅದಕ್ಕೆ ರುಚಿ ಅದು ಇದೆಲ್ಲ ಆಗ್ಬೇಕಂತ ಹೇಳಿದ್ರೆ ಅದೊಂದು ವಿಶೇಷ ಅಲ್ವಾ? ಏನೇ ಇರಲಿ, ನಾವು ಮಾಡಿದ ಇದ್ರೆ ತಾನಲ್ಲ, ಅದಕ್ಕೆಲ್ಲ ಒಂದು ಅದೊಂದು ಇದುವೇ. ದೇವರೇ ಇಲ್ಲದ್ರೆ ನಾವು ತರಕಾರಿ ಮಾಡಬೇಕಾದ್ರೂ ಕಾಳಿ ಬೆಳೆ ಬೆಳೀತದ, ಅದಕ್ಕೆಲ್ಲ ದೇವರ ಸಹಾಯ ಅದು ಇದೆಲ್ಲ ಬೇಕಲ್ಲ ಬ್ರೋ. ನಾನು ತುಂಬ ದೇವರ ಮೇಲೆ ನಂಬಿಕೆ ಇಟ್ಟವಳು, ಹಾಗಾಗಿ ನನಗೆ ಅದೊಂದು ಭರವಸೆ. ಇರ್ತಾರೆ ಹಾಳು ಮಾಡಲಿಕ್ಕೆ 100 ಮಂದಿ ಇದ್ರೆ ರಕ್ಷಿಸಲಿಕ್ಕೆ ಒಬ್ರು ಇದ್ದೇ ಇರ್ತಾರೆ, ಅದೇ ಭಗವಂತ. ಹಲಸಿದ ಅನ್ನ ಜೊತೆ ಒಳ್ಳೆ ಅನ್ನ ಹಾಕಿ ನೋಡಿ, ನಾಯಿ ಮೊದಲು ಹಲಸಿದ. ಹೌದು ಹೌದು, ಅದಾಗಿ
ಅದು ಎಂತ ಗೊತ್ತುಂಟಾ, ಕೆಟ್ಟವರಿಗೆ ಹೌದು ಕಾಲ ಇರ್ತದೆ ಅಲ್ವಾ ಬ್ರೋ. ನೋಡಿ, ಕೆಟ್ಟವರಿಗೆ ಕಾಲ ತುಂಬ ಇರ್ತದೆ. ಮತ್ತೆ ದೇವರು ಒಳ್ಳೆಯವರನ್ನು ಫಸ್ಟಿಗೆ ತುಂಬ ಪರೀಕ್ಷೆ ಮಾಡ್ತಾನೆ ದೇವರು, ಮತ್ತೆ ಕೈ ಹಿಡಿತಾನೆ. ಕೆಟ್ಟದ್ದು ಮಾಡ್ತಾ ಹೋದ್ರೆ ಮಾಡಲಿ ಮಾಡಲಿ ಮಾಡಲಿ, ಲಾಸ್ಟಿಗೆ ಯಾರೂ ಇರುವುದಿಲ್ಲ ಆ ಥರ. ಅದೊಂದು ವಿಷಯ ಯಾವತ್ತೂ ನಾವು ತಲೆಯಲ್ಲಿ ಇಟ್ಕೊಳ್ಬೇಕು. ಒಳ್ಳೇದು ಮಾಡಿದರೆ ಎಲ್ಲಿಯಾದರೂ ನಮಗೆ ಎಲ್ಲಿ ಕಡೆಗೆ ಮನುಷ್ಯರ ರೂಪದಲ್ಲಿ ಆದರೂ ದೇವರದೊಂದು ಸಹಾಯ ಇರ್ತದೆ. ಏನು ಹೇಳ್ತೀರಾ ನಾಗೇಶ್ ಪೂಜಾರಿಯವರೇ? ನಿಮ್ಮದೊಂದು ಒಪಿನಿಯನ್ ಏನು ಹೇಳಿ ನೋಡುವ. ಸಂಗಮೇಶ್ ಅಣ್ಣನಿಗೆ ಒಂದು ಕಮೆಂಟಿಗೆ ಅವರದ್ದು ನಾನು ರಿಪ್ಲೈ ಕೊಟ್ಟಿದ್ದೇನೆ, ನಿಮ್ಮದೊಂದು ಏನು ರಿಪ್ಲೈ ಬರ್ತದೆ ಅಂತ ನೋಡುವ. ಎಸ್ ಫ್ಯಾಮಿಲಿ ಕನ್ನಡ ತುಳು ಬ್ಲಾಗ್ ಏರ್ ಲೈವ್ ತೋಂದುಲ್ಲರ ಲೈಕ್ ಮಂತ್ಲೇ. ಹೌದು, ಜೀವ ಹೊಟ್ಟೆ ನೋವಿಗೆ ಔಷಧಿಯನ್ನು ನೀಡಬಹುದಾದರೆ ಪೇನ್ ಬಟ್ ಕಾಂಟ್ ಮೆಡಿಕಲ್ ಸ್ಟೋರ್. ಹೌದು, ಏನು ಅಂತ ಹೇಳಿದರೆ ಜೀವ ಎಂ ಹಾಗೆ ಅಂತ ಹೇಳಿದರೆ ಏನು ನಿಮ್ಮದು ವಿಷಯ ಎಂತಂತ ನನಗೆ ಅರ್ಥ ಆಗಲಿಲ್ಲ ನೋಡಿ. ಔಷಧಿಯನ್ನು ನೀಡಬಹುದಾದರೆ ಮನುಷ್ಯರಿಗೆ ಅಂತ ಹೇಳುದ ನೀವು? ನೋಡಿ, ಕೆಲವರಿಗೆ ಈಗ ಏನು ಹೇಳಿದ್ರೆ ನಾವೀಗ ಒಂದು ಐಷಾರಾಮಿ ಜೀವನದಲ್ಲಿ ಜೀವನ ತೆಗೆಯುವ ಅಂತೇಳಿ ನಮಗೆ ಕೊರೋನಾ ಪಾಠ ಕಲಿಸ್ತೌದಲ್ವಾ? ಹೇಳಿ ನೋಡು. ನೋಡಿ, ಕೊರೋನಾದ ಹೊತ್ತು ನಾವು ಏನಿಲ್ಲ ಉಪ್ಪಿನಕಾಯಲ್ಲಿ ಊಟ ಮಾಡಿದವರು ತುಂಬ ಮಂದಿ ಇದ್ದಾರೆ. ನಮಗೆ ಹೀಗೆ ಈಗ ನೋಡಿ, ನಮಗೆ ಏನಿಲ್ಲದ್ರೆ ಊಟ ಮಾಡ್ಲಿಕ್ಕೆ ಆಗ್ತದ? ಆಗ ನಮಗೆ ಯಾವುದಿಲ್ಲದ್ರೂ ಊಟ ಮಾಡುವ ಅಂತೇಳಿ ಅದೇ ಹೇಳುದು ನಾನು. ಯಾರೆಲ್ಲ ಇದ್ದೀರಾ ಒಂದು ಲೈಕ್ ಮಾಡಿ ಆಯ್ತಾ. ಹಾಗೆ ಈ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಮ್ಮ ಸಂಗಮೇಶನ್ನ ಬ್ಲಾಗ್ ಮಾಡ್ತಾರೆ, ಅವರಿಗೂ ಒಂದು ಸಪೋರ್ಟ್ ಮಾಡಿ ಆಯ್ತಾ. ಎಲ್ಲರೂ ಅವರ ಲೈವಿಗೆ ಜಾಯಿನ್ ಆಗಿ. ನಾಗೇಶ್ ಪೂಜಾರಿಯವರೇ, ನೀವೇನು ಹೇಳ್ತೀರಾ? ಸಂಗಮೇಶ್ ಅಣ್ಣನ ಕಮೆಂಟಿಗೆ ನೀವೇನು ಹೇಳ್ತೀರಾ? ಉತ್ತರ ಕೊಡ್ತೀರಾ ಏನಾದರೂ? ಬನ್ನಿ ಗೆಳೆಯರೇ, ಮಾತಾಡುವ. ಒಳ್ಳೆ ಒಳ್ಳೆ ಕಮೆಂಟ್ ಹಾಕಿ ಮಾತಾಡುವ, ಲೈಕ್ ಮಾಡಿ. ಊಟ ಆಯ್ತಾ ನಿಮ್ದು? ಏನೆಲ್ಲ ಪದಾರ್ಥ ಇತ್ತು ನಿಮಗೆ ಇವತ್ತಿನ ಸ್ಪೆಷಲ್? ಗುರುರಾಯರ ದಿನ, ಎಲ್ಲರಿಗೂ ಒಳ್ಳೇದು ಮಾಡಲಿ ರಾಯರು. ಲೈವ್ ಅಲ್ಲಿ ಯಾರಿದ್ದೀರಾ ಒಂದು ಕಮೆಂಟ್ ಹಾಕಿ, ಹಾಗೆ ಒಂದು ಲೈಕ್ ಮಾಡಿ. 6 ಮಂದಿ ಇದ್ದೀರಾ? 6 ಮಂದಿಯಲ್ಲಿ 3 ಮಂದಿ ಕಮೆಂಟ್ ಇದು ಲೈಕ್ ಕೊಟ್ಟಿದ್ದೀರಾ ನೋಡಿ. ಕಷ್ಟ ಎಲ್ಲರ ಜೀವನದಲ್ಲಿ ಕಷ್ಟ ಸುಖ ಇದ್ದರೆ ಮಾತ್ರ ಜೀವನ ಅಲ್ವಾ ಸಿಸ್ಟರ್? ಕರೆಕ್ಟ್ ಬ್ರೋ. ಏನಂತ ಹೇಳಿದ್ರೆ ಕಷ್ಟ ಇಲ್ಲದೆ ಸುಖ ಸಿಗ್ತದಾ? ನೋಡಿ, ನಾವು ಕಷ್ಟ 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 ಅಂತ ಹೇಳ್ತಾ ಇರ್ತೇವೆ. ಕಷ್ಟದೊಟ್ಟಿಗೆ ನಾವೇನಾದ್ರೂ ಕೆಲಸ ಮಾಡಿದ್ರೆ ಅಲ್ವಾ ಸುಖ ಸಿಗುವುದು. ಅದಕ್ಕೆ ಹೇಳುದು, ಕಷ್ಟಪಟ್ಟ ಮೇಲೆ ಸುಖ ಸಿಕ್ಕೇ ಸಿಗ್ತದೆ. ಹಾಗಾಗಿ ಒಳ್ಳೆ ಕಮೆಂಟ್ ಹಾಕಿದ್ದೀರಾ. ಎಸ್ ಫ್ಯಾಮಿಲಿ ಕನ್ನಡ ತುಳು ಬ್ಲಾಗ್ ಯಾರೆಲ್ಲ ಲೈವ್ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡದವರನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಏಳು ಮಂದಿ ಲೈವ್ ಅಲ್ಲಿ ಇದ್ದೀರಲ್ವಾ, ಒಂದು ಲೈಕ್ ಕೊಡಿ, ಹಾಗೆ ಒಂದು ಕಮೆಂಟ್ ಹಾಕಿ. ಓಕೆ ಬ್ರೋ. ಮತ್ತೆ ನಾಗೇಶ್ ಬ್ರೋ, ಊಟ ಮಾಡಿದ್ರಾ? ಏನು ಊಟ ಇವತ್ತು ಮಧ್ಯಾಹ್ನ?
ನಮಗೆ ಊಟಕ್ಕೆ ಇವತ್ತು ಬೆಂಡೆಕಾಯಿ ಪಲ್ಯ ಇತ್ತು. ಯಾರು ಲೈವಲ್ಲಿ ಇದ್ದೀರಾ ಕಮೆಂಟ್ ಹಾಕಿ, ಹಾಗೆ ಒಂದು ಲೈಕ್ ಕೊಡಿ. ಲೈವ್ ನೋಡ್ತಿರುವವರು ಒಳ್ಳೆ ಒಳ್ಳೆ ಕಮೆಂಟ್ ಹಾಕಿ, ಮಾತಾಡುವ ಬನ್ನಿ. ಗುರುವಾರದ ದಿವಸ ಇವತ್ತು. ಗುರುರಾಯರು ನಿಮ್ಮೆಲ್ಲರನ್ನು ಆರೋಗ್ಯವಾಗಿ ಇಟ್ಟಿರಲಿ ಅಂತ ಕೇಳ್ತೇನೆ ನಾನು. ಎಸ್.ಜಿ. ಫ್ಯಾಮಿಲಿ ಕನ್ನಡ ತುಳು ಬ್ಲಾಗ್ ಯಾರೆಲ್ಲ ಲೈವಲ್ಲಿ ಇದ್ದೀರಾ ಒಂದು ಕಮೆಂಟ್ ಹಾಕಿ, ಹಾಗೆ ಒಂದು ಲೈಕ್ ಕೊಡಿ. ಊಟ ಮಾಡ್ತಾ ಇದ್ದೀನಿ, ಬೀಟ್ರೂಟ್ ಸಾರು. ಹೌದಾ, ಬೀಟ್ರೂಟ್ ಸಾರ ಇವತ್ತು? ಎಲ್ಲ ಕಡೆನೂ ಇವತ್ತು ತರಕಾರಿ. ಬನ್ನಿ ಬನ್ನಿ ಸ್ನೇಹಿತರೆ. ಸಂಗಮೇಶನ್ನ ಲೈವಲ್ಲಿ ಇದ್ದೀರಾ? ಮೊದಲಿಗೆ ಬಂದಿದ್ದಾರೆ ಇವತ್ತು ಸಂಗಮೇಶನ್ನ. ಸಂಗಮೇಶನ್ನಲ್ಲಿ ನಾನು ಕೊಟ್ಟಿದ್ದೇನಲ್ವಾ? ಸ್ಟ್ಯಾಂಡರ್ಡ್ ಮಿಲಿಟರಿ. ಎಸ್.ಜಿ. ಫ್ಯಾಮಿಲಿ ಕನ್ನಡ ತುಳು ಬ್ಲಾಗ್ ಯಾರೆಲ್ಲ ಲೈವ್ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ. ಲೈವಲ್ಲಿರುವವರು ಕಮೆಂಟ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡದವರನ್ನು ಸಬ್ಸ್ಕ್ರೈಬ್ ಮಾಡಿ.
ಯಾರೆಲ್ವಾ ಲೈವಲ್ಲಿ ಲೈಕ್ ಕೊಡಿ. ಲೈವಲ್ಲಿರುವವರು ಕಮೆಂಟ್ ಮಾಡಿ. ಯಾರೆಲ್ಲ ಇದ್ದೀರಾ ಲೈವಲ್ಲಿ? ಹಾಗೆ ಒಂದು ಲೈಕ್ ಮಾಡಿ. ಹಾಂ, ಆಯ್ತು ಆಯ್ತು. ನಮ್ದು ಊಟ ಆಯಿತು ಬ್ರೋ. ನಮಗೆ ಅದೇ ಬೆಂಡೆಕಾಯಿ ಪಲ್ಯ. ಇವತ್ತು ಯಾರು ಲೈವಿಗೆ ಜಾಯ್ನ್ ಆಗೋದಿಲ್ವಾ ಅಂತ. ಗೌತಮಿ ಸಿಸ್ಟರ್ ಬರ್ತಿರು. ವೆಲ್ಕಮ್ ಟು ಲೈವ್. ಒನಸಾಂಡ್ ಸಿಸ್ಟರ್ ಇರ್ನಾಂಡೆ. ಮೂರ್ತಿ ಬ್ರೋ ಬಂದರು. ಹಾಯ್ ಅಕ್ಕ. ಹಾಯ್ ಬ್ರೋ, ಹೇಗಿದ್ದೀರಾ? ಮತ್ತೆ ವೆಲ್ಕಮ್ ಟು ಲೈವ್. ಊಟ ಆಯ್ತಾ ಮೂರ್ತಿ ಅವರೇ? ಗೌತಮಿ, ನಿಮ್ದು ಊಟ ಆಯ್ತಾ? ಒನಸಾಂಡೆ ನಿಕ್ಲ ದಾದಿತ್ಯ ನಿಕ್ಲಿಗೆ ಮಧ್ಯಾಹ್ನ ಇನೇ ಲೈಕ್ ಡನ್. ಥ್ಯಾಂಕ್ ಯು ಮೂರ್ತಿ ಬ್ರೋ. ಮೂರ್ತಿ ನನಗೆ ನಾನು ಬ್ಲೂ ಕೊಡ್ಲಿಲ್ವಾ? ಕೊಟ್ಟೆ ಅಲ್ವಾ ಈಗ? ಮೂರ್ತಿಯನ್ನೇ ನೀವು ಈಗ ಲೈವ್ ಮಾಡಲ್ವಾ? ಮತ್ತೆ ಏನು ಊಟ ಮಾಡಿದ್ರಿ ಮೂರ್ತಿಯನ್ನ? ಮತ್ತೆ ಇವರು ಗೌತಮಿ ಮಧ್ಯಾಹ್ನ ಊಟ ಏನು? SG ಫ್ಯಾಮಿಲಿ ಕನ್ನಡ ತುಳು ಬ್ಲಾಗ್. ಯಾರೆಲ್ಲ ಲೈವಲ್ಲಿ ಇದ್ದೀರೋ ಲೈಕ್ ಮಾಡಿ, ಹಾಗೆ ಒಂದು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮೂರ್ತಿ ಬ್ರೋ ಲಾಗ್ ಮಾಡ್ತಾರೆ, ಅವರಿಗೂ ಸಪೋರ್ಟ್ ಮಾಡಿ. ಒನಸ್ ಆಂಡ್ ಇಂಕ್ ವೆಜ್ ಬಿರಿಯಾನಿ ಇರೇನ ಆಂಡೆ ಒನಸ್ ಆಂಡ್ ಬ್ರೋ ಇಂಕ್ ಬೆಂಡೆಕಾಯಿ ಪಲ್ಯ ಇತ್ತು. ವೆಜ್ ಬಿರಿಯಾನಿ ಆಯ್ನೆ.
Thank you, bro. Blue Korea, bro, gawe. ಎಸ್ ಜೆ ಫ್ಯಾಮಿಲಿ ಕನ್ನಡ ತುಳು ಬ್ಲಾಗ್ ಯಾರೆಲ್ಲ ಲೈವಲ್ಲಿ ಇದ್ದೀರಿ ಒಂದು ಲೈಕ್ ಮಾಡಿ, ಹಾಗೆ ಒಂದು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಾದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ ಸಿಸ್ಟರ್, ಓಕೆ ಬ್ರೋ. ಥ್ಯಾಂಕ್ ಯು. ಬೊಕ್ಕದಾದ ಸಮಾಚಾರ ಸಮಾಚಾರ ದಾಲಜ್ಜಿ ಬ್ರೋ ಇನಿ ಸಮಾಚಾರ ಗುರುವಾರ ತೆವ್ವೆ ಯಾನಿನಿ ಲೈವ್ಗೆ ಬರ್ಪುಜಿಂದ ಎನ್ನಿ ಬೊಕ ಒಂಜಿಚ್ಚು ಕುಲ್ಗ ಅರ್ಧ ಗಂಟೆ ಅಂದತ್ತೀನಿ ನಿಕಲ್ಡ ಒಂದು ಪಾತೆರ್ ಕಪ್ಪಂಡದು ಅಂಚ ಆಡು ಟೈಮ್ ಒಂದು ಬತ್ತನ ಅರ್ಧ ಗಂಟೆ ಅಂತ ಬಂದು ಕುಲ್ದೆ ಏರ್ಲೆ ಜಂಡಿತ್ನೆ ಇತ್ತೆ ತುಲೆ ಬರೋಂದಲ್ಲೇ ಇರ್ತದೆ ಲೈವ್ ಕುಲ್ಲಂಡ ಬೋರ್ ಅಪ್ನೆಂಚ ಲೈವ್ ಡೇ ಎಲ್ಲ ಇಚ್ಚಿಂಡ ದಸ್ಸಿನ ಮೂರ್ತಿ ಬ್ರೋ ಲೈವ್ ಮನ್ಪುಜಾರ ತುಲೆ ಲೈಕ್ ಕೊಡ್ಪೀರ ಲೈಕ್ ಡಿಸ್ಲೈಕ್ ಮನ್ಪಿರ್ತೀರ ಅವೊಂಜಿ ಜನ ಇಜ್ಜಂಡ ಬೋರು ಆಪು ನಂದು ಇತ್ತೆಂಡಿರು ಸಂಗಮೇಶ್ ಬ್ರೋ ಎಲ್ಲ ಪಂಡೇರು ಲೈವ್ ಬತ್ತನ ಜನ ಇಜ್ಜಿ ಅಂಚ ಈರ್ಲ ಲೈವ್ ಮಲ್ಪುಜಾರ ಯಾನ್ಲ ಲೈವ್ ಮಲ್ಪೇ ತೋರ್ತುಗು ಯಾನ್ ಅವರ ತೂಪೆವರ ಇನ್ನ ಟೈಮಾ ಲೈವ್ದ ಇಂಕ ಟೈಮ್ ಇಜ್ಜಿ ಯಾನ ಪಂದ್ ಇಜ್ಜಿ ಮಲ್ಪುನೆ ಕಂಚ ಅಂದೆ ಲೈಕ್ ಮನ್ಪೇರು ಗೊತ್ತಾಂಡೆ ಲೈಕ್ ಮಂತ್ ಡಿಸ್ಲೈಕ್ ಮನ್ಪೇರು ತುಲೈತ ಲೈಕ್ ಮಂತಿತ್ತೇರೇರಾ ಕೂಡ ಡಿಸ್ಲೈಕ್ ಮಂತೇರು ಅಂಚೆನೆ ಸಬ್ ಅಂತನೆಲ್ಲ ಅಂತೇನೆ ಎಸ್ ಜೆ ಫ್ಯಾಮಿಲಿ ಕನ್ನಡ ತುಳು ಬ್ಲಾಗಿ ಲೈವ್ ತೊಂದಲ್ಲ ರಂಜಿ ಲೈಕ್ ಮಂತ್ಲೆ ಗೌತಮಿ ದಾದ ಸ್ಪೆಷಲ್ ಇದು ಸ್ಪೆಷಲ್ ಬೆಂಡೆಕಾಯಿ ಪಲ್ಯ ಎರೆಗ್ದದೆ ಗೌತಮಿ ಗೌತಮಿ ಲೈಕ್ ಕೊರಿಯರ ಹಾಯ್ 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 ಬ್ರೋ ಎಸ್ ಜೆ ಫ್ಯಾಮಿಲಿ ಕನ್ನಡ ತುಳು ಬ್ಲಾಗ್ ಲೈವ್ ತೋಂದಿಗೆ ಸ್ವಾಗತ ಅಂಚೆನೆ ಒಂಜಿ ಲೈಕ್ ಮನ್ಪ್ಲೆ ನಿಕ್ಲ ಮತ ವನಸಂಡ ದಾದಿತ್ತ ನಿಕ್ಲೆ ಮದ್ದಿಲ್ದ ಸ್ಪೆಷಲ್ ಇನ್ನಿತ ಗುರುವಾರದ ಸ್ಪೆಷಲ್ ಗುರುವಾರದ ದಿನ ಇನ್ನೇ ರಾಯರ್ ಮಾತೇರಿಲ್ಲ ಮಾತೇರ್ನ ಜೀವನ ಎಡ್ಲ ಎಡ್ಡೆ ಮನ್ಪಡು ಪಂಡಲಿಕ್ಕೇನುವೆ ಅಂಚಿನಿ ಒಂಜಿ ಬ್ಲಾಗ್ ತುಲ್ ಸಪೋರ್ಟ್ ಮನ್ಪ್ಲೆ ಮಾತೇರ್ನಲ ಬ್ಲಾಗ್ ತುಲ್ ಸಪೋರ್ಟ್ ಮನ್ಪ್ಲೆ ನಮ್ಮ ಮೂರ್ತಿ ಬ್ರೋಲ ಬ್ಲಾಗ್ ಮನ್ತೊಂದುಲ್ಲೇರು ಅಂಚ
ಜೈ ಫ್ಯಾಮಿಲಿ ಕನ್ನಡ ತುಳು ಬ್ಲಾಗ್ ಲೈವ್ ತೋನಿತ್ನಕ್ಲಿಗೆ ಸ್ವಾಗತ ಅಂಚೆನೆ ಒಂಜಿ ಲೈಕ್ ಮನ್ಪ್ಲೆ ಚಾನಲ್ ಫಸ್ಟ್ ಟೈಮ್ ತೋಂತ ನನ್ನ ಸಬ್ಸ್ಕ್ರೈಬ್ ಮನ್ತ್ ಸಪೋರ್ಟ್ ಮನ್ಪ್ಲೆ. ಬನ್ನಿ ಬನ್ನಿ ಸ್ನೇಹಿತರೆ ಮಾತಾಡುವ, ಕಮೆಂಟ್ ಹಾಕಿ. ಗುರುವಾರದ ದಿವಸ ಏನೆಲ್ಲ ಇವತ್ತು ಸ್ಪೆಷಲ್ ಇತ್ತು ನಿಮಗೆ?